ಯೇಸುವಿನ ಜನ್ಮದಿಂದ ಅಂದಿನಿಂದ ಇಂದು ತನಕ ಅದನ್ನು ಲೆಕ್ಕ ಮಾಡ್ತಾ ಇದ್ದೇವೆ. ಈ ಕುರಿಗಾಯಿಗಳು ರೋಮ್ ಅಧಿಪತ್ಯದ ಶೋಷಿತ ಸಮಾಜದಲ್ಲಿ ಜೀವಿಸುತ್ತಿದ್ದರು. ಸಾವು ನೋವುಗಳಿಂದ ಕತ್ತಲೆ ಹೊಂದಿದ ಸಮಾಜವು ಅದಾಗಿತ್ತು. ಹಿಂಸೆಯು ಎಲ್ಲಿಯೂ ತಾಂಡವವಾಡ್ತಿತ್ತು. ಕುರಿಗಾಹಿಗಳು ಶೋಷಣೆಯಿಂದ ಬಿಡುಗಡೆಗೊಳ್ಳುವ ಸುವಾರ್ತೆಯನ್ನು ನಿರೀಕ್ಷಿಸುತ್ತಿದ್ದರು. ಅಂಥವರ ಹೃದಯದಲ್ಲಿ ಪ್ರೀತಿ, ಕ್ಷಮೆ, ಪ್ರಾರ್ಥನೆ, ತಪಸ್ಸು ಇಂತಹಗಳ ಮೂಲಕ ವೈರತ್ವವನ್ನು, ಹಿಂಸೆಯನ್ನು ಕೊನೆಗೊಳಿಸುವ ಸಾಧನವನ್ನು ಯೇಸು ತೋರಿಸಿದರು. ನುಡಿದಂತೆ ನಡೆದು ಬೋಧಿಸಿದನ್ನು ಅಭ್ಯಾಸ ಮಾಡಿದರು. ವೈರಿಯನ್ನು ವೈರತ್ವದಿಂದಲ್ಲ ಪ್ರೀತಿಯಿಂದ ಗೆಲ್ಲುವ ಹಾದಿಯು ಮಾತ್ರ ನಿತ್ಯವಾದುದು ಎಂದು ಅವರು ನಮಗೆ ತೋರಿಸಿದರು. ಯೇಸುವಿನ ಜನನವು ಅತ್ಯಾನಂದದ ವಿಷಯವಾಗಿದೆ, ಏಕೆಂದರೆ ಅವರು ನಮ್ಮಲ್ಲಿ ನವಜೀವನದ ಭರವಸೆಯನ್ನು ಬಿತ್ತುತ್ತಾರೆ. ನಮ್ಮ ದುಃಖ ದುಗುಡಗಳಲ್ಲಿ ಜೊತೆ ಜೊತೆಯಾಗಿ ನಡೆದು ಅರ್ಥಭರಿತ ಜೀವನವನ್ನು ನಡೆಸಲು ನೆರವಾಗುತ್ತಾರೆ. ಸಾವು ನೋವುಗಳಿಂದ ಕೂಡಿದ ನಮ್ಮ ಸನ್ನಿವೇಶದಲ್ಲಿ ಯೇಸುವು ಶಾಂತಿಯ ಕುವರರಾಗಿ ಕಾಣಿಸ್ತಾರೆ. ಕ್ಷಮೆ ಹಾಗೂ ಪ್ರೀತಿ ಇಲ್ಲದೆ ಶಾಂತಿಯು ಅಸಾಧ್ಯವೆಂದು ತೋರಿಸಿದ್ದಾರೆ. ಈ ಜಗವನ್ನು ಸರ್ವ ಜನರ ಶಾಂತಿಯ ತೋಟವನ್ನಾಗಿ ಮಾಡಬೇಕಾದರೆ ನಾವು ನಿರ್ಲಕ್ಷ್ಯ, ಹತಾಶೆ, ನಿರಾಸಕ್ತಿಯನ್ನು ತೋರಿಸದೆ ಪ್ರೀತಿ ಮತ್ತು ಕ್ಷಮೆಯನ್ನು ಹೊಂದಿದವರಾಗಿ ಇತರ ಜೀವನದಲ್ಲಿ ಹೊಸ ದೀಪವನ್ನು ಹಚ್ಚಬೇಕಾಗಿದೆ. ಇವುಗಳಿಂದ ಆಂತರಿಕ ಆನಂದದ ಚಿಲುಮೆಯು ಹರಿಯಲು ಸಾಧ್ಯ. ಜೀವನದಲ್ಲಿ ನಿರಾಶರಾದವರಲ್ಲಿ ಪುನಶ್ಚೇತನ ಮೂಡಿಸಲು ಯೇಸು ನಮಗೆ ಕರೆ ಕೊಡ್ತಾ ಇದ್ದಾರೆ. ನಾವು ಜನರ ಹೃನ್ಮನಗಳನ್ನು ಉತ್ತುಂಗಕ್ಕೇರಿಸುವ ವ್ಯಕ್ತಿಗಳಾಗೋಣ. ಹತಾಶ ಜಗತ್ತಿನಲ್ಲಿ ಭರವಸೆಯನ್ನು ಬಿತ್ತೋಣ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರುಷದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೇನೆ. ಥ್ಯಾಂಕ್ ಯು.